ಭಾರತ ಪಾಕಿಸ್ತಾನ ಅಂದರೆ ಎಣ್ಣೆ ಸೀಗೆಕಾಯಿ ಇದ್ದಂತೆ. ಆದರೆ ಅಲ್ಲಿನ ಸಿನಿ ಪ್ರೇಕ್ಷಕರು ಹಿಂದಿ ಸಿನಿಮಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಅದೇ ರೀತಿ ದಕ್ಷಿಣ ಭಾರತದ ಚಿತ್ರರಂಗದ ಮೇಲೂ ಪಾಕಿಸ್ತಾನ ಕಣ್ಣಿಟ್ಟಿದ್ದು ಟಾಲಿವುಡ್, ಕಾಲಿವುಡ್ ಜೊತೆಗೆ ಚಂದನವನದ ಬಗ್ಗೆಯೂ ತಿಳ್ಕೊಂಡಿದ್ದಾರೆ. ಹಾಗಾದ್ರೆ ಪಾಕಿಸ್ತಾನಿಗಳ ಫೇವರೇಟ್ ನಟರು ಯಾರು, ಸಿನಿಮಾಗಳು ಯಾವ್ಯಾವುದು ಎಲ್ಲವನ್ನು ನೋಡ್ಕೊಂಡು ಬರೋಣ. ಎಸ್, ಪಾಕಿಸ್ತಾನಿಗಳಿಗೆ ಕನ್ನಡ ಚಿತ್ರರಂಗದ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ. ಶಿವಣ್ಣ, ಅಪ್ಪು, ದರ್ಶನ್, ಸುದೀಪ್, ಯಶ್, ರಕ್ಷಿತ್ ಶೆಟ್ಟಿಯವರ ಚಿತ್ರಗಳ ಟ್ರೈಲರ್, ಹಾಡಿನ ಬಗ್ಗೆ ಪಾಕಿಸ್ತಾನದಲ್ಲಿ ಮೆಚ್ಚುಗೆ ಇದೆ. ಈ ಪೈಕಿ ಅಭಿಮಾನಿಯೊಬ್ಬರು ಕನ್ನಡ ಚಿತ್ರರಂಗದ ಬಗ್ಗೆ ಹೊಗಳಿಕೆಯ ಮಹಾಪೂರವನ್ನೇ ಹರಿಸಿದ್ದಾರೆ. ಅವರಿಗೆ ಕನ್ನಡದಲ್ಲಿ ಯಶ್, ಕಿಚ್ಚ, ಸುದೀಪ್ ಹಾಗೆ ದರ್ಶನ್ ಅಂದ್ರೆ ತುಂಬಾನೇ ಇಷ್ಟವಂತೆ. KGF ಮೂಲಕ ಯಶ್ ಎಲ್ಲರ ಮನೆಗೆದ್ರೆ ಇತ್ತೀಚೆಗೆ ಬುರ್ಜ ಖಲೀಫಾದಲ್ಲಿ ವಿಕ್ರಾಂತ್ ರೋಣ ಚಿತ್ರದ ಟೀಸರ್ ರಿಲೀಸ್ ಮಾಡಿ ಎಲ್ಲರನ್ನು ಕಿಚ್ಚ ತನ್ನತ್ತ ಸೆಳ್ಕೊಂಡಿದ್ದಾರೆ ಎಂದು ಹೇಳಿದ್ರು. ಹಾಗಾದ್ರೆ ಡಿ ಬಾಸ್ ಮತ್ತು ರಾಬರ್ಟ್ ಬಗ್ಗೆ ಪಾಕಿಸ್ತಾನದ ಅಭಿಮಾನಿಗಳು ಏನಂದ್ರು ಅನ್ನೋ ಕುತೂಹಲ ನಿಮ್ಗೆ ಸಹಜ. ಅದಕ್ಕೆ ಉತ್ತರ ಮುಂದಿದೆ ನೋಡಿ. ತಾನು ಇಷ್ಟಪಡುವ ಮೂರನೆಯ ಕನ್ನಡದ ನಟ ಅಂದ್ರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೋಸ್. ಅವರಿಗೆ ದೊಡ್ಡ ಹೆಸರಿದೆ ಎಂದು ರಾಬರ್ಟ್ ಚಿತ್ರದ ಬಗ್ಗೆ ಹೇಳಿದ್ರು. ನಾವೆಲ್ಲರೂ ದರ್ಶನ್ ಅವರನ್ನು ಡಿ ಬಾಸ್ ಅಂದ್ರೆ ಪಾಕಿಗಳು ದರ್ಶನ್ ಬೋಸ್ ಅಂತಾರೆ. ನಾವು ಕರೆಯೋ ಬಾಸ್ ಅನ್ನೋ ಪದವನ್ನು ಅಲ್ಲಿನ ಪ್ರೇಕ್ಷಕರು ಹೆಸರು ಅಂತ ತಪ್ಪಾಗಿ ಗ್ರಹಿಸಿದ್ದಾರೋ ಏನೋ, ಹಾಗಾಗಿ ದರ್ಶನ್ ಬೋಸ್ ಎಂದು ಹೇಳ್ತಿದ್ದಾರೆ. ಅದೇನೇ ಇರ್ಲಿ, ಹೀಗೆ ರಾಬರ್ಟ್ ಬಗ್ಗೆ ಮಾತಾಡ್ತಾ ಚಿತ್ರದ ಟೀಸರ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಬಾಲಿವುಡ್ಗೆ ಟಕ್ಕರ್ ಕೊಡ್ತಿದೆ ಕನ್ನಡ ಚಿತ್ರರಂಗ. ರಾಬರ್ಟ್ ಪಕ್ಕ ಮಾಸ್ ಸಿನಿಮಾ. ದರ್ಶನ್ ಅವರ ಅಭಿನಯ ಅತ್ಯದ್ಭುತವಾಗಿದೆ. ಈ ಚಿತ್ರಕ್ಕಾಗಿ ವೇಟ್ ಮಾಡ್ತಿದ್ದೀನಿ ಎಂದು ರಾಬರ್ಟ್ ಚಿತ್ರದ ಗುಣಗಾನವನ್ನು ಮಾಡಿದ್ರು. ಇನ್ನು KGF ನಂತೆ ರಾಬರ್ಟ್ ಕೂಡ ಪಾಕಿಸ್ತಾನದಲ್ಲಿ ರಿಲೀಸ್ ಆಗುತ್ತಾ ಅಂದ್ರೆ ಉತ್ತರವಿಲ್ಲ. ಅಲ್ಲಿನ ಪ್ರೇಕ್ಷಕರು ಮಾತ್ರ ರಾಬರ್ಟ್ ಎಂದು ಹೇಳ್ತಿದ್ದಾರೆ. ಚಿತ್ರಕ್ಕಾಗಿ ಐ ಆಮ್ ವೇಟಿಂಗ್ ಎಂದು ಕಾಯ್ತಿದ್ದಾರೆ. ನಮ್ಮ ಕನ್ನಡದ ಕಂಪು ಪಾಕಿಸ್ತಾನದಲ್ಲೂ ಪಸರಿಸಲಿ ಎನ್ನುವುದೇ ನಮ್ಮಾಶಯ. ಜೈ ಕರ್ನಾಟಕ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನ ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.